ಇದಾಡ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಇದರ ಬಗ್ಗೆ ಒಂದು ಸ್ಪಷ್ಟೀಕರಣ ಬೇಕಾಗಿತ್ತು ನನಗೆ. ಎಸ್, ಬಹುಶಃ ಇದನ್ನು ನೋಡಿ ಹೇಳಿರಬಹುದು, ಕೇಳಿರಬಹುದು. ಯಾಕಂದ್ರೆ ಅಕ್ಟೋಬರ್ 18 ಸುರತ್ಕಲ್ ಟೋಲ್ ಗೇಟ್ ಮುತ್ತಿಗೆ, ತುಳುನಾಡಿನ ಸಮಸ್ತ ಜನತೆ ವರ್ಸಸ್ ಬಿಜೆಪಿ ಸರ್ಕಾರ ನಡುವಿನ ಹೋರಾಟ, ಜನವಿರೋಧಿ ಜನಪ್ರತಿನಿಧಿಗಳ ವಿರುದ್ಧ ಜನಶಕ್ತಿಯ ಅಭಿವ್ಯಕ್ತಿ, ಬನ್ನಿ ಜೊತೆಯಾಗಿ ಗುಲಾಮಗಿರಿ ಸಾಕು, ನ್ಯಾಯ ದೊರಕಬೇಕು ಅನ್ನುವಂಥದ್ದು ತುಳುನಾಡಿನ ಸಮಸ್ತ ಜನತೆ ವರ್ಸಸ್ ಬಿಜೆಪಿ ಸರ್ಕಾರ. ಬಹುಶಃ ಇದನ್ನೆಲ್ಲ ಗಮನಿಸಿರಬಹುದು ಅನ್ನೋದು ನನ್ನ ಭಾವನೆ. ಸೊ ಏನ್ ಹೇಳ್ತೀರಾ? ನಾವು ಅದನ್ನ ಯಾಕೆ ಹೇಳ್ತೀವಿ ಅಂತ ಒತ್ತು ಕೊಟ್ಟು, ನಾವು ಮೊದಲೆಲ್ಲ ರಾಜಕೀಯ ಭಾಷಣ ಮಾಡ್ತಾ ಇರ್ಲಿಲ್ಲ. ಇದ್ರಲ್ಲಿ ಯಾರು ಬನ್ನಿ, ಬಿಜೆಪಿಯವರು ಬನ್ನಿ ಅಂತ ಕರೀತಾ ಇದ್ವಿ. ನಾವು ಟೋಲ್ ಗೇಟ್ ನಲ್ಲಿ ಏನೋ ಇಲ್ಲಿ ಸ್ಥಾಪನೆ ಆಗಿದೆ, ಎಲ್ಲರೂ ಸೇರಿಸಿ ಟೋಲ್ ಅನ್ನ ತೆರವುಗೊಳಿಸುವ ಅಂತ. ನಳಿನ್ ಕುಮಾರ್ ಕಟೀಲ್ ಅವರ ಕಚೇರಿಗೆ ಹೋಗಿದೀವಿ ನಾವು. ಅವರ ಈ ಹೊಸ ಕಚೇರಿ ಉದ್ಘಾಟನೆ ಆಗುವಾಗ ದಿವಸ ವಿಜಯ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವು ಅವರ ಹತ್ರನೂ ಹೋಗಿ ಕೂತು ಮಾತಾಡಿದೀವಿ, ನೀವು ಬೆಂಬಲ ಕೊಡಿ ಅಂತ. ನಾವು ಯಾರ ವಿರುದ್ಧವೂ ಮಾತಾಡ್ಲಿಲ್ಲ. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಈಗ ಇವರು ಹೇಳಿದ ರೀತಿಯಲ್ಲಿ ಇದು ತೆಗಿಲೇಬೇಕಾದಂತ ಟೋಲ್ ಅಂತ ಈಗ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ 7 ವರ್ಷ ಬೇಕಾಯ್ತು, ಆವಾಗಲೇ ತೆಗಿಬೋದಿತ್ತಲ್ಲ. ಈಗ 400 ಕೋಟಿ ರೂಪಾಯಿ ನಮ್ಮಿಂದ ವಸೂಲಿ ಮಾಡ್ಲಿಲ್ವಾ ನೀವು? ಇಷ್ಟೆಲ್ಲ ಆದ್ಮೇಲೆ ಕೂಡ, ತೀರ್ಮಾನ ಆದ್ಮೇಲೆ ಕೂಡ ಒಬ್ಬರೇ ಒಬ್ಬ ಬಾಯಿ ಬಿಡ್ತಾ ಇಲ್ಲ. ಈಗ ನಾವು ಇಷ್ಟು ದಿನದಿಂದ 1 ತಿಂಗಳಿಂದ ಈ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. 2 ತಿಂಗಳಾಯ್ತು ನಾವು ಸಾಮೂಹಿಕ ಧರಣಿಯ ಡೇಟ್ ಅನೌನ್ಸ್ ಮಾಡಿ, ನಮಗೆ ನಿರ್ದಿಷ್ಟ ದಿನಾಂಕ ಹೇಳಿ, ಇಲ್ಲಾಂದ್ರೆ ನಾವು ನಿರ್ದಿಷ್ಟ ದಿನಾಂಕ ಕೊಡ್ತೀವಿ ಅಂತ. ಅಲ್ಲಿಂದ ಇಲ್ಲಿವರೆಗೆ ಒಬ್ಬ MLA, ದಕ್ಷಿಣ ಕನ್ನಡ ಜಿಲ್ಲೆ 7, ಕಾಂಗ್ರೆಸ್ನ ಒಬ್ಬರನ್ನು ಬಿಟ್ಟರೆ 7 ಜನ ಬಿಜೆಪಿಯವರು, ಉಡುಪಿಯಲ್ಲಿ 5 ಜನ MLAಗಳು. ಇವರು ಒಬ್ಬರಾದ್ರೂ ಕೂಡ ಈ 2 ತಿಂಗಳಲ್ಲಿ ಟೋಲ್ ಗೇಟ್ ವಿಚಾರದಲ್ಲಿ ಒಂದು ಶಬ್ದ ಮಾತಾಡಿದಾರ? ಈಗ ಟೋಲ್ ತೆರವಾಗ್ತದೆ, ಜನ ಕೇಳ್ತಾ ಇದ್ದಾರೆ, ನೀವೇ ದರ್ತ ಬಾಡುವರ, ಧ್ವಂಸ ಮಲ್ಪೋರ ಅಂತ ಮಾತಾಡ್ತಾ ಇದ್ದಾರೆ. ಇಷ್ಟು ಮಾತಾಡಿದ್ದು ಆಗ್ಲೂ ಭರತ್ ಶೆಟ್ಟಿ, ವೇದವಾಸ್ ಕಾಮತ್, ಉಮಾನತ ಕೋಟ್ಯಾನ್, ಲಾಲಾಜಿ ಮಂಡನ್, ರಘುಪತಿ ಭಟ್, ಸುನಿಲ್ ಕುಮಾರ್, MP ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ ಒಬ್ಬರಾದ್ರೂ ಬಾಯಿ ಬಿಟ್ಟು ಮಾತಾಡಿದ್ದಾರೆ? ಇಡೀ ತುಳುನಾಡು ಮಾತಾಡ್ತಾ ಇದೆ, ಇವರು ಮಾತಾಡ್ತಾ ಇಲ್ಲ. ಇಡೀ ತುಳುನಾಡು ಬಿಜೆಪಿಯ ಬೆಂಬಲಿತರು, ಲಾಸ್ಟ್ ನಾವು ಇಲ್ಲಿ ಕೂತಾಗ ಎಷ್ಟು ಜನ ಬಿಜೆಪಿ ಬೆಂಬಲಿತರು ಫೋನ್ ಮಾಡ್ಲಿಲ್ಲ ಈ ವಿಚಾರದಲ್ಲಿ ನಮ್ಮ ಬೆಂಬಲ ಉಂಟು ಅಂತ? ಎಲ್ಲರೂ ಮಾತಾಡ್ತಾ ಇದ್ದಾರೆ, ಇವರು ಮಾತಾಡ್ತಾ ಇಲ್ಲ, ಮೌನವಾಗಿದ್ದಾರೆ. ಅದರ ಅರ್ಥ ಏನು? ತುಳುನಾಡು ಒಂದು ಕಡೆ ಇದೆ, ಬಿಜೆಪಿಯ ಜನಪ್ರತಿನಿಧಿಗಳು ಸರ್ಕಾರ ಒಂದು ಕಡೆ ಇದ್ದಾರೆ. ಸ್ಪಷ್ಟ. ಅದಕ್ಕಾಗಿ ನಾವು ಹೇಳಿದೀವಿ ನೇರವಾಗಿ, ನಾವೆಲ್ಲ ಒಂದು ಕಡೆ ನಿಂತಿದ್ದೀವಿ, ನೀವು ಒಂದು ಕಡೆ ನಿಂತಿದ್ದೀರಿ. ನೀವು ತೀರ್ಮಾನ ಮಾಡಿದ್ದನ್ನು ಜಾರಿ ಮಾಡ್ತಾ ಇಲ್ಲ. ಒಂದು 10 ದಿವಸ, ಇವತ್ತು ಕೂಡ ಹೇಳಿದ್ದೇನು, ಇವತ್ತು ಕೂಡ ನಮ್ಮ ಜೊತೆ ಮೀಟಿಂಗ್ ಅಲ್ಲಿ ಹೇಳಿದ್ದೇನು, ನಮ್ಗೆ ಇನ್ನು 10 ದಿವಸ ಎಲ್ಲ ಪ್ರಕ್ರಿಯೆ ಮುಗಿದಿದೆ, ಇನ್ನು ಕೊನೆ ಒಂದು ಸಣ್ಣ ಕೆಲಸ ಇರೋದು ಅಂತ. ಆ ಸಣ್ಣ ಕೆಲಸವನ್ನು ನೀವು ಮಾಡ್ಕೊಳ್ಳಿಯಪ್ಪ, ಟೋಲ್ ಸಂಗ್ರಹ ನಿಲ್ಸಿ ಅಂತ ಯಾಕೆ ಇವ್ರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ? ಅದರ ಬದಲು ಆಸ್ಕರ್ ಇದ್ದ ಕಾಲದಲ್ಲಿ ಆಯ್ತು. ಇವರ ಸರ್ಕಾರ ಕೇಂದ್ರದಲ್ಲಿ ಬಂದು 9 ವರ್ಷ ಆಯ್ತು. ಟೋಲ್ ಗೇಟ್ ಸ್ಥಾಪನೆ ಆಗಿದ್ದು 7 ವರ್ಷ. ಆದ್ರೆ ಎಷ್ಟು ಸುಳ್ಳನ್ನು ಹೇಳ್ತಾರೆ? ಇದೆಲ್ಲ ಬೇಕು. ಅದಕ್ಕಾಗಿ ನಾವು ಹೇಳುವಂತ ತುಳುನಾಡು ವರ್ಸಸ್ ಬಿಜೆಪಿ ಅಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿ, ಅಲ್ಲ ನಾವು ನಿಮ್ ಜೊತೆಗಿದ್ದೀವಿ ಅಂತ ಹೇಳಿ, ಈ ಟೋಲ್ ಅನ್ನ ನಾವು ತೆರವುಗೊಳಿಸ್ತೀವಿ. ಅಷ್ಟು ಮಾತ್ರ ಅಲ್ಲ, ತಲಪಾಡಿಯಿಂದ 60 ಕಿಲೋಮೀಟರ್ ಅಂತ ಕಾಪಲ್ಲಿ ಆಗ್ತದೆ. ಈಗ ಯಜಮಾಡಿಯಲ್ಲಿರುವಂತ ಟೋಲ್ ಗೇಟ್ ಅನ್ನು ತೆಗೆದು ಕಾಪಲ್ಲಿ ಹಾಕ್ಬೇಕು. ಹಾಕಿ ಮರ್ಜರ್ ಅಂತ ಮಾತಾಡಬೇಡಿ. ಯಾಕಂದ್ರೆ BC ರೋಡ್ ಅಲ್ಲಿ ಟೋಲ್ ಸಂಗ್ರಹ ಮಾಡ್ತಾ ಇದ್ದೀರಿ, ರೋಡ್ ಅಲ್ಲಿ ಆ ದುಡ್ಡು ಸಾಕಾಗಲ್ವ ನಿಮ್ಗೆ? ಮತ್ತೆ ಈ ದುಡ್ಡು ಹಾಕಬೇಕು ನಿಮ್ಗೆ ಹೆಚ್ಚುವರಿ ಮರ್ಜರ್? ಇದನ್ನು ನೀವು ಜನರ ಪರವಾಗಿ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ, ಹೆದ್ದಾರಿ ಪ್ರಾಧಿಕಾರದ ಒಂದು ಸಭೆಯನ್ನ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಶೋಭಾ ಕರಂದ್ಲಾಜೆ, ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಅವರು, ಒಂದು ಕರೀಲಿ. ನಮ್ಮ ಜನಪ್ರತಿನಿಧಿ ಹೋರಾಟ ಸಮಿತಿಯವರನ್ನ ಕರೆದು ಮಾತಾಡ್ಲಿ, ಅಲ್ಲಿ ಏನೇನು ಸಮಸ್ಯೆ ಇದೆ, ಎಲ್ಲೆಲ್ಲಿ ಇರಬೇಕು ಅಂತ ಒಂದು ಸರಿಯಾದಂತ ಒಂದು ಡ್ರಾಫ್ಟ್ ಮಾಡ್ಲಿ. ಈ ಡ್ರಾಫ್ಟ್ ಅನ್ನು ತಗೊಂಡು ಹೋಗಿ ಅವರು ಅಲ್ಲಿ ಕ್ಯಾಬಿನೆಟ್ ಅಲ್ಲೋ ಅಥವಾ ಹೆದ್ದಾರಿ ಮಿನಿಸ್ಟರ್ ನಿತಿನ್ ಗಡ್ಕರಿಯ ಟೇಬಲ್ ಮೇಲೆ ಇಡ್ಲಿ. ಮಾಡಿದಾರ? ಮಾಡ್ಲಿಲ್ಲಲ್ಲ. ಅದಕ್ಕೆ ನಾವು ಹೇಳ್ತಾ ಇದೀವಿ ತುಳುನಾಡಿನ ಜನತೆ ವರ್ಸಸ್ ಬಿಜೆಪಿ ಸರ್ಕಾರ ಅಂತ. ತಪ್ಪೇನಿದೆ?